15 ವರ್ಷ నుంచి ಮನವಿ ಕೊರೊಂದುಳ್ಳ ಈ ಒಂದು ರಸ್ತೆನ ಸರಿಯಾದ ಜನಗಳಿಗೆ ಪೋವಾರ ಅನುಕೂಲ ಮಲ್ತು ಕೊರ್ಪಲೇಕ ಮಲ್ಪೊಡು ಜನಗಳು ಪಂಡ್ಪೇರು ಪ್ರತಿನಿಧಿ ಬರ್ಪೇರು ಪಂಡ್ಪೇರು ಭರವಸೆ ಕೊರ್ಪೇರು ಮಲ್ಪುಗ ಅನ್ಪೇರು ಗೊಬ್ಬರ ಗೊತ್ತಿ ಚೆನ್ನಾಗಿ ಗ್ರೌಂಡ್ ಸರಿಜಿ ಒಣ್ಪೇರು ಅಂಚಿನ ಕತೆ ಆತು ನಿಂದು MLA 4 ಕೋಟಿ ಸ್ಯಾಂಕ್ಷನ್ ಮಲ್ದಿರ ಬಂದ್ಪೇರು 4 ಕೋಟಿ ಇತ್ನೆಡ್ ಆತುಜಿ ಓಟುಡು ತುಂಬಾತದು ತಾರ ಹಾಕದು ಓದ್ಪೇರು ಜೈಡ್ ದೊಕ್ಕ ಬಂದ್ಪೇರು ಎಂಕ್ಲೆಗ್ ಮೂಲ ಓಟು ಕಮ್ಮೆಂಡು ಅಂಚ ಪಾಡ್ರೆ ಹಾಪಿಜಿ ಇತ್ತೆ ಕೆಲವನ್ ಪೇರು ಅವ್ರು ರೋಡ್ ಒಂದು ಹಾಕ್ಲು ಜಾಗ ಬಿಡುಪಿಜೀರು ಮೆಗಿಲ್ ಜಾಗ ಬಿಡುಪಿಜೀರು ನಾಳೆ ಎಂಕ್ಲೆ ಇತ್ತಿನ ರೋಡ್ನ ಮಲ್ತು ಕೊರ್ರೆ ಅವ್ರು ಎಂಕ್ಲೆ ಜಾಸ್ತಿ ಬಿಡ್ತಿದಲ್ಲ ಚರಂಡಿ ವ್ಯವಸ್ಥೆ ಇಜ್ಜಿ ಪೂರ ಇಲ್ಲದ ನೀರ್ಲ ನೆಟ್ಟೆ ಮಾರ್ಗೊಡೆ ಪೋಪನ ಅಂಚಾದಿಪ್ಪನ ಮಾರ್ಗ ವರ್ಷ ಆಲಾಪನ ಅಂಚ ಐನ್ ಇಲ್ಲೋನುಂಪ ಐನ್ ಇಲ್ಲದಾಗ್ಲೆಲ್ಲ ಸರಿ ಎಂಜಿನ ಮುಂಚೆ ಪಕ್ಷತ ಉಳ್ಳದು ಐನ್ ಇಲ್ಲದಾಗ್ಲೆ ಬರೋ ಓಟೆ ಆಸ್ಪತ್ರೆ ಬಣ್ಣ ಜಾಸ್ತಿ ಆಗೋದು ಇರ ಬತ್ತ ಇಲ್ಲ ಬತ್ತರ ಡಿನ ಮಣಿ ಅಂಚಿ ಜೀವ ಪಾರ್ಲಿ ಎನ್ನ ಕಣ್ಣ ಡಿಸ್ಕ್ ಆಪರೇಷನ್ ಆತನ ಅಂಚಾರೆಗೆ ಬಾರಿ ಬಂಕ ಒಟ್ಟು ಅಕ್ಕಲ್ ಮಕ್ಕಳು ಪ್ರವಣ ಪೂರ ಬನ್ಪ ಅವು ಆನೆಟ ಮನ್ಪ ಬನ್ಪೇರು ಬೊಕ್ಕ ಮನಿ ಪೂಜೆರು ಏರ್ಲ ನನ್ನ ಓಟೆ ಮಾಡ್ತಿ ಏರೆಲ್ಲ ಪಾರ್ಟಿಗೆ ಮಾಡ್ತೀನಿ ಓಟು ನೀರ್ಗೆ ಹೊರ ಜಾಗಿಜ್ಜಿ ಹೋಪನ ಬಾ ಕಿಲ್ಗಿಲ್ಲ ಬಾಕಿಲ್ಗ ಅಂಚ ಮಗರ್ನಲ್ಲ ಸೈತನಲ್ಲ ಗೊತ್ತಿಜ್ಜಿ ಅಂಚಿನಲ್ಲ ಒಂದು ಗೌರ್ಮೆಂಟ್ ಓಟು ಕಂಡು ಊರೋಟು ಅವ್ರ ಬತ್ತೆ ಅಮ್ಮ ಕೈ ಮುದ್ದಿಲ್ಲ ಅಂತೇಳಿ ಸೈತನ ಮೂಸುನಾಯಿ ರದ್ದು ಜನ ಮೆಕ್ಕಿ ಒಂದು ಎನ್ನ ಕಂಡಾಡಿ ಮೆಗ್ಗಿ ಕಣ್ತೋಜ್ಜಿ ಐಕಲ್ ನೆನ್ನೆಟ್ಕೊಂಡು ನೋಡ್ಸ ವಾವ ಬಂಗೋಡು ಬೆಂದಿರ ಕೊಂಡೋಗ್ತದೆ ಆಸ್ಪತ್ರೆ ಕೊಂಡೋಸೇನು ಸಂಚಿ ಪಲ್ತೆ ಅನ್ನಲ್ಲ ಮಲ್ಲೆ ಜೈಲ ತೂನೋಡು ಮಕ್ಕಳಲ್ಲಿ ಸಿಕ್ಕಾಗ್ತದೆ ತೂನೋಡು ಅಣ್ಣ ಪುರಿಯ ರೋಡ್ ಬರ್ಪಾರೆ ಇಜ್ಜಿವೆ ಮೇಡಮ್ ಎಂಕ್ ಬರ್ಪುಜ ಮಾರ್ಗಡೆ ಬತ್ತನ ಎಂಕ್ ಅಸಲ ಆಪುಜಿ ಮಗ ಸ್ಪೇರ್ ಪಾರ್ಟ್ಸ್ ಪೂರ ಹಾಳಾದ್ ರಿಕ್ಷಾ 10-20 ವರ್ಷ ಇಂಚನೆ ಸಮಸ್ಯೆ ಈಗ ನಾನು ಕೂಡ ಪಂಡ ಬೋರ್ಡ್ನಾಡ ಯಾಕೆ ಅನ್ಪು ಅನಿವಾರ್ಯ ಆತನ ಎಂಕಲೆಲ್ಲ ಭಾರಿ ವಿಷ ಸಂಕಟ ಪರಿಸ್ಥಿತಿ ಉಳ್ಳ ಅಣ್ಣ ಪುರಿಯ ರೋಡ್ ಬರ್ಪಾರೆ ಹೇಗೆ ರೋಡ್ ಎಡ್ಡೆ ಜಾವ್ ಮಾತೆ ಲಂಚ ಕೊಂದು ರೋಡ್ ಸರಿ ಏಸ ಮಾಡಿ ಎಲ್ಲ ರೋಡ್ ಫುಲ್ ಹೋಗ್ಲಿಕ್ಕೆ ಇಜ್ಜೆ ಇತ್ತು ಮೂರು ಲಕ್ಷದ ಬರ್ಪೂಜಾರ ವಸ್ತು ಗುಂಡಿ ಪುರ ಅದು ಗಾಡಿ ಪುರ ಲಗಡಿ ಹಾಪುಲ್ಲ ಇಟ್ಕೊಂಡ ಅಣ್ಣ ಪುರಿಯ ರೋಡ್ ಬರ್ಪಾರೆ ಪುರಿಯ ರೋಡ್ ಬರಲೆಕ್ಕ ಅಟ ಪುರಿಯ ರೋಡ್ ಅಂತ ಬಂದ್ರ ಪುರಿಯ ಅಂತ ಬಂದ್ರ ರೋಡ್ ಕೈಚವು ಇದಕ್ಕೆ ಪ್ಯಾಸೆಂಜರ್ ಆದ ಅನ್ಬಿಡು ಬೋರ್ಡ್ನಾಡ ಸಂಜೆ ಅವೇ ಮುಂಜ ನಡತ್ ಬೋರ್ಡ್ ಇಜ್ಜನ ನಮ್ಮ ಇಂಕ್ಲೆ ಬಂಡ್ಪೇರು ಮೆಲ್ಲ ಬೋಲೆ ಈ ರಸ್ತೆ ಏತ್ ಮೆಲ್ಲ ಬೋಲಿ ಸರಿ ಇದೀಗ ನಾನು ಈ ಪುಂಜಾಲ್ಕಟ್ಟೆ ಹೆದ್ದಳ್ಳಿ ಇರುವಂತಹ ಈ ಪುರಿಯ ಕಡೆ ಹೋಗುವಂತ ಒಂದು ಒಳದಾರಿಯಲ್ಲಿದ್ದೀನಿ. ಯಾಕೆ ಈ 3 ರಿಕ್ಷಾದವರು ಕೂಡ ನಾನು ಪುರಿಯ ಕಡೆ ಹೋಗಬೇಕಾದ್ರೆ ಬರ್ತೀರಾ ಅಂತ ಕೇಳ್ಬೇಕಾದ್ರೆ ಯಾಕೆ ಯಾರು ಕೂಡ ಆಟೋ ಡ್ರೈವರ್ಗಳು ಬರೋಕೆ ಒಪ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀರಾ? ಹಾಗಾದ್ರೆ ನಾವು ನೋಡ್ಬೇಕಾಗಿರೋದು ಆ ರಸ್ತೆ ಹೇಗಿದೆ ಅನ್ನೋದನ್ನ ಬನ್ನಿ ನಾವು ನಿಮಗೆ ತೋರಿಸ್ತೀವಿ. ಪುರಿಯಕ್ಕೆ 1.5 ಕಿಲೋಮೀಟರ್ ಇದೆ. ಇನ್ನು ಕುಕ್ಕೇಡಿ ಬುಳೆಕ್ಕಾರ ಅಂತಲೂ ಹೆಸರಿದೆ, ಅಲ್ಲಿಗೆ 3.5 ಕಿಲೋಮೀಟರ್ ಇದೆ. ನೆಕ್ಸ್ಟ್ ಗೋಳಿ ಅಂಗಡಿ ITI ಅಲ್ಲಿ ಕೂಡ 7 ಕಿಲೋಮೀಟರ್ಸ್ ಇದೆ. ಆದ್ರೆ ಈ ರಸ್ತೆಯಲ್ಲಿ ಯಾವುದೇ ಒಬ್ಬ ಆಟೋ ಚಾಲಕನ ಕೇಳಿದ್ರು ಕೂಡ ನಾವು ಅಲ್ಲಿಗೆ ಬರೋದಕ್ಕೆ ಒಪ್ಪೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ರಸ್ತೆಯ ಸ್ಥಿತಿ ಆ ರೀತಿಯಾಗಿ ಹದಗೆಟ್ಟಿದೆ. ನೋಡ್ಬೋದು ನೀವು ಪ್ರಾರಂಭದಲ್ಲೇ ಓಪನಿಂಗ್ ಹೇಗಿದೆ ಅಂತ ಹೇಳಿದ್ರೆ ಇಲ್ಲಿ ಕೂಡ ರಸ್ತೆಯ ಇಕ್ಕೆಲೆಗಳಿಗೂ ಕೂಡ ಗುಂಡಿಯಲ್ಲೇ ಮುಳುಗೋಗಿದೆ. ರಸ್ತೆ ಯಾವುದೇ ವಾಹನ ಸವಾರರಾಗಿರ್ಬೋದು, ದ್ವಿಚಕ್ರ ವಾಹನ ಆಗಿರ್ಬೋದು, ಯಾರು ಕೂಡ ಈ ರಸ್ತೆ ಮೇಲೆ ಹೋಗೋಕೆ ಸ್ವಲ್ಪ ಹಿಂಜರಿತಾರೆ ಅನ್ನುವಂತ ಮಾತು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಇಲ್ಲಿರುವಂತ ಆಟೋ ಚಾಲಕನ ಮಾತಾಡ್ಸೋಣ. ಯಾಕೆ ಈ ರಸ್ತೆಯಲ್ಲಿ ಅವ್ರು ಅಷ್ಟೊಂದು ಹೋಗಿ ಹಿಂದೇಟ್ ಆಗ್ತಾ ಇದ್ದಾರೆ, ಈ ರಸ್ತೆ ಯಾವ ರೀತಿ ಹದಗೆಟ್ಟಿದೆ ಅಂತ ಮಾತಾಡೋಕೆ ನಮ್ಮ ಜೊತೆ ಇಲ್ಲಿರುವಂತ ಆಟೋ ಚಾಲಕರು ಇದ್ದವ್ರ ಜೊತೆ ಮಾತಾಡೋಣ. ನಾವು ಆವಾಗ ಆಟೋ ಡ್ರೈವರ್ ಹತ್ರ ಮಾತಾಡ್ತಾ ಇದ್ವಿ, ಪುರಿಯ ಕಡೆ ಬರ್ತೀರಾ, ಪುರಿಯ ಕಡೆ ಬರ್ತೀರಾ, ಅದಕ್ಕೆ ಯಾರು ಕೂಡ ನಾವು ಬರಲ್ಲ ಅಂತ ಹೇಳ್ತಾ ಇದ್ರು. ಹಾಗಾದ್ರೆ ಯಾಕೆ ಬರಲ್ಲ, ಅಂತಹ ಸಮಸ್ಯೆ ಇಲ್ಲಿ ಏನಿದೆ, ಆ ಆಟೋ ಡ್ರೈವರ್ಗಳು ಈ ರಸ್ತೆ ಮೂಲಕ ಆಟೋ ಚಾಲನೆ ಮಾಡಿದಾಗ ಎಷ್ಟೆಲ್ಲ ಸಮಸ್ಯೆ ಆಗುತ್ತೆ ಮಾತಾಡೋಕೆ ನಮ್ಮ ಜೊತೆ ಆಟೋ ಡ್ರೈವರೇ ಇದ್ದವ್ರ ಜೊತೆ ಮಾತಾಡೋಣ. ಅಣ್ಣ ಎಂಕ್ಲೆ ಕಡೆ ಇರಡ ಕೇಂಡ ಪುರಿಯ ಪಂಡ ಎಂಕ್ಲು ಸುದ್ದಿರ್ದ ಕೇಂಡ ಪುರಿಯ ರೋಡ್ ಬರ್ಪರ ಅಂದ್ ನಿಕ್ಲು ಏರ್ಲ ಎಂಕ್ಲು ಬರ್ಪುಜಿ ಬರೋದು ಪಂಡ ಅಂಚ ರೋಡ್ ಮುಲ್ಲ ಆತ್ ಸಮಸ್ಯೆ ಉಂಡ ಈ ರೋಡ್ ಇಂದು ಸುರುಕು ರಸ್ತೆ ಮಾರ್ಗನಂದ್ ಪಂಪನ ಒಂಜಿ ಪ್ರಶ್ನೆ ಉಂಡು. ದಯಪಂಡ ಪುಂಜಲ್ ಕಟ್ಟೆ ಹಿಡ್ದು ವೇಣೂರ್ಗು ಸಂಪರ್ಕ ಆಪನ ರೋಡ್ ಇಂದು ದಿನಕ್ಕೆ ಒಂಜಿ 300-400 ಗಾಡಿ ಈ ಮಾರ್ಗೋಡು ದಿನನಿತ್ಯ ಹೋಗನ್ನು ಇಪ್ಪುಂಡು. ಅವತ್ತನ ಇಂಚಿದ ಶಾಲೆ ಉಂಡು, ಕುಕ್ಕೆಡಿ ಶಾಲೆ ಉಂಡು. ಅವತ್ತಂದೆ ಇತ್ತೆ ಮಡಂತ್ಯಾರ್ದ ಅಂಚಿ ಬರ್ಪ ಶಾಲೆದ ಬಸ್ ಕೂಡ ನೆಟ್ಟೆಡ್ ಪೋರ ಸುರಾತು ಪಂಡ ಬೊಕ್ಕ ರಿಕ್ಷಾಲುಳ್ಳ ಬೊಕ್ಕ ಭಜನಾ ಮಂದಿರ ಉಂಡು. ಮಸ್ತ್ ನಮ್ಮನೆದ ಜನಕ್ಕೆ ಸಂಪರ್ಕ ಆಯ್ನ ಕುಕ್ಕೆಡಿ ಶಾಲೆ ಮಸ್ತ್ ಜನ ಓಪನ್ ಅಂಚಿನ ರಸ್ತೆ ಇಂದ ರಸ್ತೆಗೆ ನಮ್ಮ ಒಂಜಿ ಇನ್ನಿಕ್ ಒಂಜಿ 10-15 ವರ್ಷ నుంచి
ಮನವಿ ಕೊರೊಂದೆಳ್ಳ ಈ ಒಂಜಿ ರಸ್ತೆನ ಒಂಜಿ ಸರಿಯಾಯಿನ ಜನಕ್ಲೆಗ್ ಪೋವಾರ ಅನುಕೂಲ ಮಲ್ತು ಕೊರ್ಪಲೆಕ ಮಲ್ಪೊಡು ಜನಕ್ಲು ಪಂಡ್ಪೇರು ಪ್ರತಿನಿಧಿ ಬರ್ಪೇರು ಪಂಡ್ಪೇರು ಭರವಸೆ ಕೊರ್ಪೇರು ಮಲ್ಪುಗ ಅನ್ಪೇರು ಆಂಡಲ ಮಲ್ಪುನ ಮಲ್ತೇರು ಒಂಜಿ 10 ವರ್ಷದ ಮುಂದಾನ ಒಂಜಿ ತೇಪೆ ಪೂರ ಪಾಡಿಯರು ಅವು ತೇಪೆ ಒಂಜಿ ಮರಿಯಲಡ ಆನಗ ಪೋದಾತನು ಬೊಕ್ಕ ಇಂಚಿಗೆ ಏತ ಕೋಟಿ ಸ್ಯಾಂಕ್ಷನ್ ಆತನು ಪಂಡೇರು ಮೂಲ ತಾರೆ ಪೂರ ಹಾಕಿರು ತಾರೆ ಪೂರ ಹಾಕದು ಕಾಮಗಾರಿ ಸ್ಟಾರ್ಟ್ ಆತು ನಾವು ಒಲ್ತು ಗೋಳಿ ಅಂಗಡಿ ಹಿಡ್ದು ಉಮಿಲಾಯ ಪಂಡ್ಪುನಡೆ ಮುಟ್ಟ ಅಲ್ಪಡ್ದಿಡೆ ಮುಟ್ಟ ಒಂಜಿ ಕಾಮಗಾರಿ ಮಲ್ತು ಕೊಡ್ತೇರಿ ಆಂಡಲ ಮುಖ್ಯ ಆಯ್ನ ಇಂದು ರಸ್ತೆ ಇತ್ತು ಇತ್ತೆ ಜನ ತಿರ್ಗುನ್ನೆ ಮುಲ್ತೈತೆ ಕುಕ್ಕೆಡಿ ಶಾಲೆ ಮುಟ್ಟ ದಿನಂ ಪ್ರತಿ ಒಂಜಿ 100 ಸರ್ತಿ ರಿಕ್ಷಾ ಅಂಚಿಂಜಿ ಪೋಪ ಗಾಡಿಲು ಪೋಪ ಆಂಡಲ ಏರೆಗ್ಲ ಈ ಬಗ್ಗೆ ವಾ ಜನಪ್ರತಿನಿಧಿಗಳು ಬಂಡಲ ಮಲ್ಪುಗ ಅಂಚ ಮೂಲ ಬೊಕ್ಕ ಒಂಜಿ ಅಕ್ಲೆಗ್ ಪಂಡ್ಪುನೆಂಚಿನ ಅಂಡ ಮೂಲ ಜಾಗ ಬುಡ್ದು ಕೊರ್ಪುಜಿರು ಅವು ರೀಸನ್ ಅತ್ತ ಅವು ಜನಕ್ಲೆ ಅಗತ್ಯ ಇಜ್ಜಿ ಜಾಗ ಬುಡ್ದು ಕೊರ್ಪೇರ ಐಜ ಯಾನ್ ಪೋದು ಬುಡ್ದು ಕೊರ್ಲೆ ಬಂಡ್ರ ಯಾಂದಲ ಸರ್ಕಾರದ ಪ್ರತಿನಿಧಿ ಲತ್ತು ಎಂಕ ಅವು ಅಗತ್ಯಲಿ ಜನಪ್ರತಿನಿಧಿ ಅವು ಮಲ್ಪಡತ್ತ ಐಕ್ ಬೋಡೆಯನ ಸಂಪರ್ಕ ರಸ್ತೆಗೆ ದಾಯ್ತ ತೊಡಕುಂಡು ಅವು ಐಕ್ ಬೋಡೆಯನ ಜನಕ್ಲೆಡ ಕೇಂದು ರಸ್ತೆ ಬುಡ್ದು ಕೊರಲಿ ಅಂದು ಅಕ್ಲೆಡ ಕೇಂದು ಅಕ್ಲು ಮಲ್ತು ಕೊರಡತ್ತಾನೆ ನಮ್ಮ ಪೋದು ರಿಕ್ಷಾದ ಡ್ರೈವರ್ನ ಅಕ್ಲ ಈ ಸಾರ್ವಜನಿಕರು ಜಾಗ ಬುಡ್ದು ಕೊರ್ಲಿ ರಸ್ತೆ ಮಲ್ತು ಕೊರಪ ಅಂಡ ಜಾಗ ಬುಡ್ದು ಕೊರ್ನ ರಸ್ತೆ ಎಂಕ್ಲೆಡ್ ಮಲ್ಪರ ಅಪ್ಪಂಡ ಅವು ಜನಪ್ರತಿನಿಧಿ ಮಲ್ಪೋಡು ಅಂಚ ಮಸ್ತ್ ಇನರ್ಜಿ ಹೋರಾಟ ಮಲ್ತೊಂಡುಲ್ಲ ಇತ್ತಿನ ಕಾಂಗ್ರೆಸ್ ಬಿಜೆಪಿ ಅನ್ನತ್ತು ಪೂರಾಟ ಫಂಡ್ ದಾಂಡ್ ಲಾಸ್ಟ್ ಗೋ ಏರ್ಲೈ ಜನ ನಮ್ಮನೆ ರಿಕ್ಷಾ ಹಾಕ್ಲೆ ಮಣ್ಣು ಬಾಡ್ದು ದಾಯ್ತನ ಈತ್ ವರ್ಷ ದಿನ ದೆತ್ತದ ನಾನು ಇತ್ತೆ ಮಣ್ಣು ಬಾಡ್ದು ಪೋಪಿ ಲೆಕ್ಕಲಿ ಇಚ್ಚಿ ದೇವಣ್ಣ ಆದ್ ಕಳಪೆ ಆತನ ಅತ್ತ ನಮಕ್ ಗೊತ್ತಿನ ಮಾಹಿತಿ ಪ್ರಕಾರ ಈ ರೋಡ್ಗೂ ಆ ಒಂಜಿ ಅಗಿಲ ವಿಷಯ ಪಡು ಡಾಮರ್ ಪಡು ಒಂಜಿ ಸ್ಯಾಂಕ್ಷನ್ ಆದಿತ್ತಂಡು ಆಂಡ ಮುಲ್ಪ ಇತ್ತನ ಅಂಚಿಂಚಿದ ಕೆಲವು ಇಲ್ಲ ತಕ್ಲು ಬಿಲ್ಡಿಂಗ್ ದಕ್ಕಲು ಐಕ್ ಒಂಜಿ ಅಕ್ಲು ಪತ್ರ ಕೊಡ್ಜೇರು ನಿರಾಪೇಕ್ಷಣ ಪತ್ರ ಕೊಡ್ಜೇರು ಐಕ್ ಅಕ್ಲು ಒಪ್ಪಿಗೆ ಕೊಡ್ಜೇರು ಪಾತ್ರ ಎಲ್ಲ ಉಂಡು ನೆತ್ತ ಬಗ್ಗೆ ನಿಕ್ಲಿದಲ್ಲ ಗೊತ್ತುಂಟು ಒಪ್ಪಿಗೆ ಇಂದೆ ಗೊಬ್ಬರ ಗೊತ್ತಿ ಜನ್ನಾಗ ಗ್ರೌಂಡ್ ಸರಿಜಿ ಒಣ್ಪೇರು ಅಂಚಿನ ಕತೆ ಆತ ನಿಂದು ಐಕ್ ಜನ ಇಚ್ಛಾಶಕ್ತಿ ಇತ್ತನ ಪೂರ ಐತೆ ಈ ಬುಡ್ದು ಕೊರ್ಜಿ ಪಣ್ಕ ಏರ್ಲ ಅಂಚನ ಈ ಮಾರ್ಗ ರಿಪೇರಿ ಇಜ್ಜ ಈ ರಿಪೇರಿ ಮಲ್ಪೇರ್ನ ಇಜ್ಜ ಅಂಚನ ಹಿಂದಕ್ಕೆ ನಮ್ಮ ಟ್ಯಾಕ್ಸ್ ಪಂಚಾಯತ್ ದಕ್ಲ ಐಕ್ ನೆಕ್ ಪೂರ ದೆತೊನ್ ಬೇರೆ ದಾಯಿ ದೆತೊನ್ ನೋಡು ಜಿಲ್ಲಾ ಪಂಚಾಯತ್ ರೋಡ್ ಪಂಡ್ಪೇರು ಅವು ಅವೇ ಪಣ್ಣ ಅವು ಅರ್ಥ ಇಜ್ಜನ್ನ ಪಾತೇರ ಅಕ್ಲು ಬುಡ್ದು ಕೊರ್ಪುಜೇರು ಮುಕ್ಳು ಬುಡ್ದು ಕೊರ್ಪುಜೇರು ಐಕ್ ಸಂಬಂಧಪಟ್ಟ ಇಲಾಖೆ ದಕ್ಲು ಬರಡು ಕೇನಾಡು ಸರ್ಕಾರ ಇಜ್ಜ ಪೂರ ಉಂಡು DC ಉಳ್ಳೇರು ತಹಸೀಲ್ದಾರ್ ಪೂರ ನಮ್ಮನೆ ಉಳ್ಳೇರು ಅಕ್ಲೆಗೂ ಗೊತ್ತು ಜಾ ಈ ಬಂಗಾರ ರಸ್ತೆಗೆ ಹೆಂಚಿನ ಮಲ್ಪೊಲಿ ಎಂದು ಅವು ಆವನ್ನಕ್ಲು ಅವು ಒಂಜಿ ಕಾರಣ ಕೊಡ್ತೇರು ಇತ್ತೆ ಈ ಮಾರ್ಗ ಖಾಲಿ ಒಂಜಿ ಎಡ್ಡ ಮತ್ತು ಪ್ಯಾಚ್ ಮಲ್ತು ಕೊರ್ರ ಜಾ ಇಬ್ರು ಇತ್ತೆ ಎಮ್ಮೆಲೆ ಉಳ್ಳೇರು ನಮ್ಮ ಶಾಸಕರು ಉಳ್ಳೇರು ಬೆಳ್ತಂಗಡಿ ಶಾಸಕರು ಉಳ್ಳೇರು ಜಿಲ್ಲಾ ಪಂಚಾಯತ್ ಉಂಡು ರಾಜ್ಯ ಸರ್ಕಾರ ಉಂಡು ನಮ್ಮ ಇಪ್ಪುನ ಮೂಲೆ ಕರ್ನಾಟಕ ಕಡೆ ಇಂದೆಲ್ಲ ಬೆಳ್ತಂಗಡಿ ತಾಲೂಕು ಕಡೆ ಇಪ್ಪುನ ಪುಂಜಲ್ಗಟ್ಟೆ ಇಂದು ಒಲ್ಲ ಪಿದೆ ಒಲ್ಲ ಇಜ್ಜಿ ಅಂಚ ಗಡಿ ಪ್ರದೇಶದ ಅಲತ್ತು ಅಂಚ ಏತು ಮನವಿ ಕೊರ್ಪ ಅಂಚ ಅದು ಪಂಡದು ಬೇಜಾರು ಪತ್ತದಾತು ಈ ರಸ್ತೆ ಅವೇ ಈ ಸಂಪರ್ಕ ರಸ್ತೆನ ಸರ್ವ ಋತು ರಸ್ತೆ ಅದು ಮಲ್ತು ಕೊರಡು ಅನ್ನೋದು ಮಾತೆರ್ಲ ಜನಪ್ರತಿನಿಧಿಗೆ ಇದ ಇಚ್ಛಾಶಕ್ತಿ ತೋಯ್ಪದು ನನ್ನ ಮಲ್ತು ಕೊರಡು ಮಾತ ರಿಕ್ಷಾ ತಗ್ಲು ಮುಲ್ಪ ಈ ಸಂಬಂಧಪಟ್ಟ ಸಾರ್ವಜನಿಕರ್ಲ ಪ್ರತಿಯೊರ್ಲ ನೆತ್ತ ಬಗ್ಗೆ ಭಾರಿ ಉತ್ಸಾಹಡು ನೆನ್ನ ಮಲ್ತು ಕೊರಡು ಅನ್ನೋದು ವರ್ಷ ಈ ಒಂಜಿ ರಸ್ತೆ ವರ್ಷ ಹೊಡ್ದಕ್ಕೆ ಇಂಚಾನೆ ಉಂಟು 20 ವರ್ಷ ಹೊಡ್ದಕ್ಕೆ ಇಂಚಾನೆ ಹೊರ ತೇಪೆ ಕಾರ್ಯ ಆತನ ಅವು ಬುಕ್ಕದ ಮರಿ ಎಲ್ಲ ಬೋದಾತನು ಚರಂಡಿ ವ್ಯವಸ್ಥೆ ಇಜ್ಜಿ ಪೂರ ಇಲ್ಲದ ನೀರ್ಲ ನೆಟ್ಟೆ ಮಾರ್ಗೊಡನೆ ಪೋಪನ ಅಂಚಾದಿಪನ ಮಾರ್ಗ ವರ್ಷ ಹಾಳಾಪನ ಅಂಚಾವ್ ಕಾಂಕ್ರೀಟ್ ಅವಡೇನಿ ಆತನ ಪ್ಯಾಚ್ ವರ್ಕ್ ಅವಡೆ ಎಂಚಿನ ಕರೆಕ್ಟ್ ಇತ್ತೆ ಆರೆ ಡಾಮರ್ ಅಂಡ ಮುಲ್ಪ ಒರಿ ಉಜ್ಜಿ ಟ್ರಂಚ್ ಇಜ್ಜದ ಟ್ರಂಚ್ ಮಲ್ಪೇರೆ ಅವಕಾಶ ಇಜ್ಜಿ ಅಂಚ ಕಾಂಕ್ರೀಟ್ ಅಂಡ ಪರ್ಮನೆಂಟ್ ಆಪಡು 7 ವರ್ಷಗಳು ದಾಲ ಆಪಜಿ ಕಾಂಕ್ರೀಟ್ ಅಂಡ ಎಡ್ಡೆ ಅಂದ್ ಮಲ್ಪನ ಸರ್ ಎಂಕ್ಲೆ ಇತ್ತ ನಿಕ್ಕುಲೆ ಈ ರೋಡ್ ಮೂಲಕ ಎಂಕ್ಲೆ ತೊಂಪು ಓಡು ವಾ ಟೈಪ್ ದ ರಸ್ತೆ ಬಂದು ಎಂಕ್ಲೆ ತೂ ಓಡು ಬಂದು ಬಲೆ ಪೋಯ್ ಇನ್ನು ಇಲ್ಲಿ ಅನೇಕ
ಪೊಲೀಸರು ಹೇಳುವಂತ ಒಂದು ಮಾತಂತ ಹೇಳಿದ್ರೆ, ಇಲ್ಲಿ ಏನಾದ್ರೂ ಒಂದು ಸೀರಿಯಸ್ ಆದಾಗ ಅಥವಾ ಯಾರಿಗಾದ್ರೂ ಒಂದು ಗಂಭೀರವಾದ ಸ್ಥಿತಿ ಬಂದ್ರೆ ಇಲ್ಲಿ ಆಂಬ್ಯುಲೆನ್ಸ್ ಕೂಡ ಬರೋದಿಲ್ಲ, ಜೊತೆಗೆ ಆಟೋ ಡ್ರೈವರ್ ಕೂಡ ಬರೋದಿಲ್ಲ ಅಂತ ಮಾತು ಕೂಡ ಇದೆ. ಅದನ್ನ ಇವರ ಬಾಯಲ್ಲೇ ಕೇಳೋಣ. ಮೇಡಮ್ ಐತೆ ಮುಲ್ಪ ಉಳ್ಳರತ್ತೆ ಮುಲ್ಪ ಆರೆಗೊಂಜಿ ಅಜ್ಜಿರೊಲಿ ಕಾರ್ ಬೇನೆಲ್ಲ ಉಂಡು. ಸೊ ಮುಲ್ಪ ಮಸ್ತಿನ ಪನ್ಪುನ ಕೇಂಡ ದಾದ ಪಣ್ಣಗ ದಾದಾಲ ಒಂಜಿ ಸೀರಿಯಸ್ ಆದ ಏರ್ಗಳ ಫೋನ್ ಮನ್ಪ ಪಣ್ಣಗ ಏರ್ಲ ಬರ್ಪುಜಿ ಇருந்து. ಸೊ ಅಂಚಿನ ಪರಿಸ್ಥಿತಿ ಎಂಚ ಮನ್ಪೊಡು ಇಕ್ಲಿ ಏತು ಬಂಗ ಆಪುನ ಅಂಚ ಉಪ್ಪುನಗ ಇಂಕ್ಲೆ ಸುಮಾರು ಬಂಗ ಆಪುಂಡು ಏರ್ಲ ಬರ್ಪುಜೇರು ರಿಕ್ಷಾ ದಾಕಲ್ಡ ಪಂಡ ಇಂಕ್ಲ ಮಾರ್ಗ ಸಾರಿಜ್ಜಿ ಇಜ್ಜಿನ ಇಂಕ್ಲ ಪನ್ನಾತ್ ಇಂದು ಕೊರಡು ಅನ್ಪೇರು ದುಡ್ಡು ಕಾಸು ಕೊರಡು ಅನ್ಪೇರು ಕಾಸು ಕೊರ್ನಲ ಬರ್ಪುಜೇರು ಅಂಚ ಮಾರ್ಗ ಸಾರಿಜ್ಜಿ ಇಂಕ್ಲ ಬರ್ಪುಜಿಂದ ಅನ್ಪೇರು ಆತಿ. ಇದು ಮುಲ್ಪ ಮೈನ್ ಅದು ಬರ್ಪುನೆ ಒಂಜಿ ಪ್ರಾಯದಕ್ಲು ಪೋನಾಗ ಕೊಂಚ ಬಂಜಿನಕ್ಲು ಪೋನಾಗ ಈ ರೋಡ್ ಪೋನಾಗ ಎಂಚ ಉಪ್ಪು ಹಾಕ್ಲ ಸಿಚುವೇಶನ್ ನಮಗೆ ಎಣ್ಣೆರ್ಲ ಆಪುಜಿ. ಸೊ ನಿಕ್ಲು ಅಪ್ಪ ದಾದ ಮನ್ಪೋ ನಿಕ್ಲೆ ಬೇತ ಆಪ್ಷನ್ ದಾದ ಉಂಡು ಮೂಲು ಒಂದು ದಾಲೆಜ್ಜಿ ಇಂಕ್ಲೆ ಆಪ್ಷನ್ ಕೈಟ್ ಕಾಸು ಪಾತನು ಕೊಡತ್ತೆ ಆಂಬುಲೆನ್ಸ್ ಲ ಬರ್ಪುಜೇರು ಓಲ ಅರ್ಪುಜೇರು ಅಕ್ಲು ಪಲ್ಲೆ ಐನ್ ಇಲ್ಲೋಣಲ್ವಾ ಐನ್ ಇಲ್ಲದಾಗ್ಲೆಲ್ಲ ಸರಿ ಜಂಜನ ಉಂಚ ಪಕ್ಷತ ಅದು ಉಳ್ಳದು ಐನ್ ಇಲ್ಲದಾಗ್ಲೆ ಬರ ರಿಕ್ಷಾ ಓಡೆ ಮುಟ್ಟ ಮುಟ್ಟ ಐನ್ ಇಲ್ಲುಂಡು ಅಂಚೆ ಕೆಲ ದಾದ ಅನ್ಪೋತಿ ರಿಕ್ಷಾದ ಎಂಕುಲ ಬನ್ನಾಗ ಕೇಂಡ ರಿಕ್ಷಾದ ಕ್ಲೇಡ ಇಡೆ ಪೋಪರ ಪುರಿಯಾಗ ಪೋಪರ ಪಂಡ ಏರ್ಲ ಬರ್ಪುಜೇರು ಒಂದು ಏತು ವರ್ಷ ಇಂಚಿನ ಸಮಸ್ಯೆ ಉಂಡು ಈ ರೋಡ್ ಬೊಕ್ಕ ಇವತ್ತು ಸುಮಾರು ವರ್ಷ ಉಂಚು ಆನ್ಲ ಇತ್ತೆ ಜಾಸ್ತಿ ಆತ ಇತ್ತೆ ಪನ್ನ ಪವಾರ್ನೆ ಆಪುಜಿ ಅಂಚ ಪವಾರ್ನೆ ಆಪುಜಿ ಅದೇ ತೀರಿಗಿದ್ದ ದಾದನ್ ಜೋರ್ ದಾದನ ಹುಷಾರ್ ಜನ ದಾದನ್ ಪೋಡ್ನಿಕುಲು ರಿಕ್ಷಾ ಬರ್ಪುಜಿ ಎಂಚ ಪೋಪುನ ಅಂದೇ ಬಡ ಬೊಕ್ಕ ಎಂಚನ ಬೋಡತ್ತ ರಿಕ್ಷಾ ಬರ್ತದೆ ಬರ್ಪೇರು ಎಂಚನ ಕೆಲ ಬರ್ಪೇರು ಗುರ್ತಾಗ್ಲ ಮತ್ತ ಇನ್ನ ಬರ್ಪುನ ಅಜ್ಜಿರ ಇಲ್ಲ ನಿಕ್ಲು ಪೋನಗಲ್ಲ ಕೂಡ ಗುಂಡಿಡು ಕೂಡ ಜಾಸ್ತಿ ಆಪುಜ ನಿಕ್ಲ ಬೇನೆಲ್ಲ ಜಾಸ್ತಿ ಆಪುಂಡು ಆಸ್ಪತ್ರೆ ಬಣ್ಣ ಜಾಸ್ತಿ ಆಪುಂಡು ಪಿರ ಬತ್ತ ಇಲ್ಲ ಬತ್ತರ ಡಿನ ಮಣಿ ಇಪ್ಪತ್ತು ತಾಲ ಅಂಚಿ ಜೀವ ಪವಾರ್ನೆ ದಿರ್ಚಿ ಅವೇ ಉಸಾರಿ ಜನಕ್ಲೆ ತಂದು ಮನೆ ಅಡ್ಮಿಟ್ ಬಂತಿತ್ತನ್ ಬೇರೆ ಬಾರಿ ಬಂಗ ಆತನಾರೇನ್ ಬೊಕ ಎಂಕ್ಲೆಗ್ ಬೊಕ ಎಂಕ್ಲ ಅಲ್ಪನೆ ಮೈತನ ಅಲ್ಪ ಉಂತದ ಅಂಚ ಮಂತ ಎಂಚಾಲ ಉಸಾರ್ ಮಾಡ್ಬಿಟ್ರೆ ಡೆಂಗು ಒಂದು ರೇಗ್ ಎನ್ನ ಕಣ್ಣ ಡಿಸ್ಕ್ ದ ಆಪರೇಷನ್ ಆತನ ಅಂಚ ರೇಗ್ ಬಾರಿ ಬಂಗ ಆಪುಂಡು ಈ ರೋಡ್ ಪೋನಾಗ ಒಂತೆ ಸಮಸ್ಯೆ ಇತ್ತು ಡಿಸ್ಕ್ ಸಮಸ್ಯೆ ಇತ್ತು ಈ ರೋಡ್ ಪೋನಾಗ ಡಿಸ್ಕ್ ಸಮಸ್ಯೆ ಆಪರೇಷನ್ ಡಿಸ್ಕ್ ದ ಜಾಯಿಂಟ್ ಓಕೆ ಆ ಟೈಮ್ ನಿಕ್ಲು ವೈಟ್ ಪಾರ ನಿಕ್ಲು ಎಂಕುಲು ಪೋಪುನಿ ಆರ್ ನಡಪ ಒಂದಿ ಪೋಪ ಎಂಕಲು ಬೊಕ ಜನ ರಿಕ್ಷಾದಕ್ಲು ಬಾರಿ ಬಂಗಾಡು ಅವಳ ಮಾತೆರ್ಲ ಬರ್ಪುಜೇರು ಕೇನು ಜೇರು ಬೊಕೊಂತ ಕಾಸು ಹಾಕ್ಲೆಗ್ ಜಾಸ್ತಿ ಕೊರಡು ಅನ್ಪೇರು ಕೆಜಿನಲ್ಲ ಮಲ್ಪೋಡತೆ ಅಂಚ ಕಾರ್ದಾಕ್ಲು ಬಣ್ಣಲ್ಲ ಬರ್ಪುಜೇರು ಏರ್ಲ ಬರ್ರೇನೆ ಕೇನು ಜೇರು ಎಂಕ್ಲೆ ಓಲೋಲ್ ಉಂತದ ಹಾಕ್ಲೇನೆ ಅಡ್ಮಿಟ್ ಅಂತದ ಎಂಕಲು ತಗೊಂಡು ಪೋಡು ಈ ರೋಡ್ ಮಸ್ತ್ ಬಂಗ ನಿಕ್ಲು ಏರಿಯಾಗಲ ಬೈನ ದೂರ ಕೊಡ್ತು ಜರ ದೂರ ಕೊರ್ಪೇರು ಓಟು ಅಕ್ಕಲ್ ಮಕ್ಳು ಪ್ರವನ್ನ ಪೂರ ಬನ್ಪ ಅವು ಆ ನೆಟ್ಟ ಮನ್ಪ ಬನ್ಪೇರು ಬೊಕ ಮನಿ ಪುಜೇರು ಏರ್ಲ ಐಕಿದೆ ನನ್ನ ಓಟೆ ಬಾಡ್ಜಿ ಏರೆಲ್ಲ ಬಾಡ್ಜಿ ಓಟು ಪಾರ್ಟಿಗ್ಲ ಬಾಡ್ಜಿ ಓಟು ಅವ ಗ್ಯಾರಂಟಿ ಬೋಡಿತಿನ ರೋಡ್ ಇಂಕ್ಲೆ ಪೋಡ್ತಿನ ರೋಡ್ ಓಟು ಏರ್ ಬತ್ತು ಕೆಂಡಲ ಪನ್ಪುಳಾತೆ ಓಟು ಬಾಡ್ರೆ ಪೋಡ್ನಲ ರಿಕ್ಷೆ ಬೋಡತೆ ಎಂಚ ಪೋಪುನಿ ಎಂಕ್ಲೆ ಇದು ಅರ್ಜೆಂಟ್ ಗೋಲ ಆಪುಜತೆ ಎಂಕ್ಲೆಕ್ ನಾನು ಅವು ಎಂಕ್ಲೆ ರೋಡ್ ಅಂದ ಎಂಕ್ಲು ಓಟುದ ಅಂದು ಉಜ್ಜ ಎಂಕ್ಲು ತುಂಬ ಬದುಕೋಡು ಬೊಕ್ಕ 2013-14 ಇದಕ್ಕೆ ಪ್ಯಾಚ್ ವರ್ಕ್ ಡಾಮರ್ ಆದ ನಂತರ ಈ ತನಕ ಇದು ಗ್ರಾಮೀಣ ಸಡಕ್ ರಸ್ತೆ. ಈ ತನಕ ಇಲ್ಲಿ ಯಾವುದೇ ಪೂರ್ಣ ಡಾಮರೀಕರಣ ಅಥವಾ ಚರಂಡಿ ವ್ಯವಸ್ಥೆ ಈ ತನಕ ಆಗಲಿಲ್ಲ. ಊರಿನವರು ಮತ್ತು ಆಟೋ ಡ್ರೈವರ್ಸ್ಗಳೆಲ್ಲ ಸೇರಿ ಮಣ್ಣು ಹಾಕುದು, ಜಲ್ಲಿ ಹುಡಿ ಹಾಕಿದ್ದು ಇದನ್ನೇ ಬಿಟ್ಟರೆ ಈ ತನಕ ಯಾವುದೇ ಅಭಿವೃದ್ಧಿ ಕಾಣಲಿಲ್ಲ. ಮನವಿ ಮೇಲೆ ಮನವಿ ಕೊಟ್ಟಿದ್ದೇವೆ, ಎಲ್ಲ ಆಗಿದೆ. ಇನ್ನು ಯಾರಿಗೆ ಮನೆ ಕೊಡೋದು ಬಾಕಿ ಇಲ್ಲ. ಆದ್ರಿಂದ ಈ ರಸ್ತೆಗೆ ಕೆಳಗಿನ ಪೇಟೆಯ ಪೊಲೀಸ್ ಸ್ಟೇಷನ್ ಪಕ್ಕದ ಪಾರ್ಕಿನವರು ಆಟೋ ಡ್ರೈವರ್ಗಳು ಬರುವುದಿಲ್ಲ. ಶಾಲೆ ಮಕ್ಕಳು ಎಲ್ಲ ವ್ಯಾನ್ಗಳು, ಬಸ್ ವ್ಯಾನ್ಗಳೆಲ್ಲ ಹೋಗ್ತಾ ಇದೆ. ಪೊಲೀಸ್ನವ್ರು ಹೋಗ್ಬೇಕಾದ್ರೆ ರೋಡ್ ಸರಿ ಇಲ್ಲ, ಆಂಬ್ಯುಲೆನ್ಸ್ ಹೋಗುದಿಲ್ಲ. ಈ ರೀತಿ ವ್ಯವಸ್ಥೆ ಇದೆ ಇಲ್ಲಿ. ಮೊಡಂತಿಯಾರ್ ಪಾರ್ಕ್ನವ್ರು ಎಂತೂ ಬರುದಿಲ್ಲ, ರಾತ್ರಿ ಹೊತ್ತು ಯಾರು ಬರುದಿಲ್ಲ, ಸಂಡೇ ಅಂತೂ ಬರುದೇ ಇಲ್ಲ ಆಟೋ ಡ್ರೈವರ್ಗಳು. ಇಲ್ಲಿ ಅವ್ರು ಬಂದು ಕಟ್ಟಡದಲ್ಲಿ ಒಬ್ರಿಗೊಬ್ರು ಫೋನ್ ಮಾಡಿ ಬರುದಲ್ಲದೆ ಬೇರೆ ಯಾರು ಬಂದದ್ದು ನಾನು ನೋಡ್ಲಿಲ್ಲ. ಆದ್ರಿಂದ ದಯವಿಟ್ಟು ಈ ರಸ್ತೆಯನ್ನು, ಪುರಿಯ ಟು ಕುಕ್ಕೇಡಿ ರಸ್ತೆಯನ್ನು ಆದಷ್ಟು ಶೀಘ್ರವಾಗಿ ಮಾಡಿಕೊಡ್ಬೇಕು ಅಂತ ಜನಪ್ರತಿನಿಧಿಗಳ ನನ್ನ ಪೂರ್ಣ ಮನವಿ, ಊರಿನವರ ಪರವಾಗಿ ಮನವಿ. ಓಕೆ, ಈ ರಸ್ತೆ ಮೂಲಕ ಸಾಗಬೇಕಾದ್ರೆ ಎಷ್ಟೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳೋಕ್ಕೋಸ್ಕರ ಒಬ್ಬ ಹಿರಿಯ ನಾಗರಿಕರಿದ್ದಾರೆ. ಅವರು ಕೂಡ ದ್ವಿಚಕ್ರ ವಾಹನದಲ್ಲಿ, ಅವರು ಕೂಡ ಓವರ್ಲೋಡ್ ಗಾಡಿ ಕೂಡ ಇದೆ. ಸರ್, ಈ ವಾಹನದಲ್ಲಿ ಹೋಗ್ತಾ ಇದ್ದೀರಾ, ಈ ರಸ್ತೆ ಹೇಗಿದೆ ಅಂತ ಫಸ್ಟ್ ಹೇಳಿ. ಈ ರಸ್ತೆ ನೋಡಿ, ಈ ರಸ್ತೆಗೆ ಪುರಿಯ ರಸ್ತೆ ಅಂತ ಹೆಸರು. ಈ ಪುರಿಯ ರಸ್ತೆಗೆ ಪುರಿ ಬುರ್ದು, ತುಳುವಿನಲ್ಲಿ ಹೇಳ್ತಾನೆ ಪುರಿ ಬುರ್ದು ಅಂದರೆ ನಾನು ಹೋಗುವಾಗ 2 ಕಾಲು ಹೀಗೆ ಬಿಟ್ಟು ಹೋಗಬೇಕು. ಯಾಕೆಂದರೆ ಇಲ್ಲದ್ರೆ ಎಲ್ಲಿ ಬೀಳ್ತೇನೆ ನನಗೆ ಹೆದರಿಕೆ ಆಗ್ತದೆ. ಇದು ದಿನಕ್ಕೆ ನಾನು 2-3 ಸಾರಿ ಹೋಗ್ತೇನೆ. ಆದರೆ ಬಹಳ ಕಷ್ಟದಿಂದ ಸಂಜೆ ಹೊತ್ತಿಗೆ, ರಾತ್ರಿ ಆದರೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಬಹಳ ಎಷ್ಟು ವರ್ಷ ಆಯ್ತು ಈ ರಸ್ತೆ ಈ ರೀತಿ ಇದ್ದು?
ಇದು ಒಂದು 8-10 ವರ್ಷದಿಂದ ಹೀಗೆ ಉಂಟು. ಒಮ್ಮೆ ಡಾಮರ್ ಆಯ್ತು, ಅದು 1-2 ತಿಂಗಳಲ್ಲಿ ಎದ್ದು ಹೋಗಿದೆ. ಅದು ಈ ಕಳಪೆದ ರಸ್ತೆ ಮಾಡಿದ್ದಾರೆ, ಅದು ಹೋಗಿ ಆಗಿದೆ. ಇದನ್ನು ಯಾರು ಸರಿಪಡಿಸ್ಬೇಕು ಸರ್? ಇದು ಯಾರು ಸರಿಪಡಿಸ್ಬೇಕು ಇದನ್ನ? ಇದು ಯಾರು ಸರಿಪಡಿಸುವುದಾ ಅಂತ ನನಗೆ ಹೇಳಲಿಕ್ಕೆ ಆಗುದಿಲ್ಲ. ಸಂಬಂಧಪಟ್ಟರು ಸರಿಪಡಿಸಿದ್ರೆ ಆಯ್ತು. ಇಲಾಖೆಯವರು ಏನು ಸರ್ಕಾರವ ಪಂಚಾಯತ ನೋಡಿ, ಸ್ವಲ್ಪ ಮುಂದೆಗಡೆ ರಸ್ತೆಗಿಂತ 6 ಇಂಚು ಚರಂಡಿ ಏರಿಕೆ ಉಂಟು. ಚರಂಡಿ ಪಂಚಾಯತ್ನವರು ಮುಟ್ಟುವುದೇ ಇಲ್ಲ. ಅನುದಾನ ಬಂದರೆ ಅದ್ರ ನಿಮಗೆಲ್ಲ ಮೋರಿ ಮಾಡಿದರೆ ಅದು ಚರಂಡಿಗೆಲ್ಲ ಹೇಳ್ತಾರೆ 60-70 ಸಾವಿರದಲ್ಲಿ ಮುಂದೆ ರಸ್ತೆಗೆ ಚರಂಡಿ ಮಾಡಿದ್ದಾರೆ. ಒಂದೇ ಒಂದು ಹಾರದ್ದು ಚರಂಡಿ ತೆಗೆಯಲಿಲ್ಲ, ಗುಂಡಿ ಮುಚ್ಚಲಿಲ್ಲ. ಇದೇ ರೀತಿ ಕಾಲು ಬಿಟ್ಟೇ ಹೋಗಬೇಕು. ಮಳೆಗಾಲದಲ್ಲಿ ಒಳ್ಳೆ ಬಟ್ಟೆ ಹಾಕಿ ಎಲ್ಲಿ ಹೋಗ್ಲಿಕ್ಕೂ ಸಾಧ್ಯವಿಲ್ಲ. ನೋಡಿ, ನಾವು ಆ ಕಡೆಗೆ ಬಂದರೆ ಒಳ್ಳೆ ಬಟ್ಟೆ ಹಾಕಿದರೆ ಅದು ತೊಳೆದಾಗ ಮನೆಗೆ ಹೋಗಬೇಕು. ವಾಪಸ್ಸು ಅದೇ ರಸ್ತೆಗೆ ಬರುವಾಗ ವಾಪಸ್ಸು ಕೊಳಕಾಗ್ತದೆ. ಯಾಕೆಂದರೆ ಪಂಚಾಯತಿನವರು ಅಗತ್ಯ ಇದ್ದಲ್ಲಿ ಚರಂಡಿ ಮಾಡಲಿಲ್ಲ. ಅಲ್ಲಿ ಒಂದು ಇದೇ ರೋಡ್ಗೆ ಕೆತ್ತಿಗುಡ್ಡೆ ರೋಡ್ ಅಂತ ಹೇಳ್ತಾರೆ, ಅಲ್ಲಿ 2-3 ಮನೆಗಳು, ಒಂದು ಅಂಗನ ಇದು ಎಂದರೆ ನಮ್ಮ ಆಶಾ ಕಾರ್ಯಕರ್ತೆಯವರು ಇದ್ದಾರೆ. ಅವರು ಹೇಳಿದ್ದಾರೆ, ಮನೆಗೆ ಹೋಗಿ ಹೇಳ್ತಾರೆ, ನೋಡಿ ಚರಂಡಿಗೆ ನಿಮ್ಮ ನೀರು ಬಿಡಬೇಡಿ, ಅದು ಡೆಂಗು ಬರ್ತದೆ, ಸೊಳ್ಳೆ ಬರ್ತದೆ, ಮಲೇರಿಯಾ ಬರ್ತದೆ ಅಂತ. ಅವರ ಮನೆ ಅಂಗಳದ ನೀರು ನಡು ರಸ್ತೆಗೆ ಹೋಗ್ತದೆ. ಅದು ಅಲ್ಲದೆ ಅಲ್ಲಿ ಒಂದು 2 ಮನೆ ಅಂಗಳದ್ದು ನೀರು ರಸ್ತೆಗೆ ಹೋಗ್ತದೆ. ಪಂಚಾಯತ್ ಅವರಿಗೆ ಬರುವ ಸಾರಿ ಓಟು ಸಿಗಲಿಕ್ಕೆ ಅವರು ಚರಂಡಿ ತೆಗೆಯಿಲ್ಲಂತೆ. ಅಧ್ಯಕ್ಷರು ಬಂದರು, ನಿಮ್ಗೆ ಹೇಗೆ ಬೇಕು ಚರಂಡಿ ನಾವು ಹಾಗೆ ಮಾಡ್ತೇವೆ, ಇಷ್ಟರ ತನಕ ಯಾರು ತೆಗೆಯದೆ ಹಾಗೆ ತೆಗೀತಾರೆ ಹೇಳಿದ್ರು. PDO ಹೇಳ್ತಾರೆ, ಮಾತಾಡಿದ್ದಾರೆ, ನಿಮ್ಮ ಮನೆ ಬಾಗಿಲಿಗೆ ನೀವೇ ಚರಂಡಿ ತೆಗೀರಿ ಅಂತ. ಹಾಗಾದ್ರೆ ಇವರು ಪಂಚಾಯತ್ನವರು ಯಾಕೆ ಇರುವುದು ನೋಡಿ. ಒಮ್ಮೆ ಸಮಸ್ಯೆ ಹೋಗಿ ಮಾತಾಡಿ ಬಂದರೆ ವಾಪಸ್ ಫೋನ್ ಮಾಡಿದವರು ಫೋನ್ ತೆಗೆಯೋದಿಲ್ಲ, ಅಧ್ಯಕ್ಷರು ತೆಗೆಯೋದಿಲ್ಲ, PDO ತೆಗೆಯೋದಿಲ್ಲ. ಯಾರಲ್ಲಿ ಹೇಳಬೇಕು? ಚುನಾಯಿತ ಪ್ರತಿನಿಧಿಗಳು ಹೀಗೆ ಆದರೆ ನೋಡಿ, ಚುನಾಯಿತ ಪ್ರತಿನಿಧಿಗಳು ಇದ್ದಾರೆ, ಅವರಿಗೆ 3 ವರ್ಷ ಆಯ್ತು ಈಗ ಚುನಾವಣೆ ನಿಂತು. ಇನ್ನು 2 ವರ್ಷಗಳಿಗೆ ಅವರಿಗೆ ಯಾರದ್ದು ಓಟ್ ನಮಗೆ ಸಿಗ್ತದೆ, ಯಾರದ್ದು ತಪ್ಪುತ್ತದೆ ಆ ಲೆಕ್ಕಾಚಾರ ಹಾಕಿ ಕೆಲಸ ಮಾಡ್ತಾರೆ. ಈ ಸಾರ್ವಜನಿಕರಿಗೆ, ಶಾಲೆ ಮಕ್ಕಳಿಗೆ, ಮತ್ತೆ ನೋಡಿ ವೃದ್ಧರಿಗೆ ಅವರು ಹೇಗೆ ಹೋಗಬೇಕಂತ ಅವರಲ್ಲಿ ಒಂದು ಪ್ರಶ್ನೆ ಕೇಳಿದರೆ ಅವರು ಉತ್ತರ ಕೊಡುವರು. ಈ ಚುನಾವಣೆ ಪ್ರತಿನಿಧಿಗಳು ಯಾಕೆ ಇರುವುದು? ಅವರ ಹೊಟ್ಟೆ ತುಂಬಲಿಕ್ಕೆ ಮಾತ್ರ. ಅದೇ ರೀತಿಯಾಗಿ ಸ್ಥಳೀಯರನ್ನ ಮಾತಾಡ್ಸೋಣ. ಸರ್, ಈಗ ನಾವು ನೋಡ್ತಾ ಇದ್ವಿ, ಎಲ್ಲರೂ ಕೂಡ ಈ ರಸ್ತೆ ಬಗ್ಗೆ ತುಂಬಾನೇ ದೂರನೇ ಹೇಳ್ತಿದ್ರೆ, ಅಷ್ಟು ಹದಗೆಟ್ಟು ಹೋಗಿದೆ ಅಂತ. ಸೊ ನೀವು ಈ ರಸ್ತೆ ಬಗ್ಗೆ ಅಂತ ಯಾವ ರೀತಿಯಾಗಿದೆ ಅಂತ, ಯಾಕೆ ಅಷ್ಟು ಎಲ್ಲರೂ ಕೂಡ ಈ ರಸ್ತೆ ಬಗ್ಗೆ ದೂರ್ತಾರೆ ಅಂತ? ಈ ರಸ್ತೆ ಇಲ್ಲಿಂದ ಪುಂಜಲಕಟ್ಟೆಯಿಂದ ವೇಣೂರಿಗೆ ಇದು ಸಂಪರ್ಕ ರಸ್ತೆ. ಈ ರಸ್ತೆಯಲ್ಲಿ ಒಂದು ಕಡಿಮೆ ಅಂದರೆ ಒಂದು 300-400 ಮನೆ ಇದೆ. ಒಂದು 2000 ಜನ ಈ ಕಡೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈ ರಸ್ತೆಯಲ್ಲಿ ಶಾಲಾ ಮಕ್ಕಳು ಬರ್ತಾರೆ, ಶಾಲೆಯ ಬಸ್ ಹೋಗ್ತದೆ. ಆದರೆ ರಸ್ತೆ ಇದು ಕಿರಿದಾಗಿದ್ದು ಇದಕ್ಕೊಂದು 10 ವರ್ಷ ಆಯಿತು ತೇಪೆ ಹಾಕದೆ. ಚರಂಡಿ ಸರಿ ಇಲ್ಲ. 2 ಗಾಡಿಗಳು ಬಂದರೆ, 2 ಆಟೋ ರಿಕ್ಷಾಗಳು ಬಂದರೆ ಸೈಡ್ ಕೊಡಲಿಕ್ಕೆ ಜಾಗ ಇಲ್ಲ. ಮತ್ತು ಈ ಕಡೆಯಲ್ಲಿ ಹಳ್ಳಗಳಲ್ಲಿ ಸೈಡ್ ಎಲ್ಲ ಜರಿದು ಹೋಗಿದೆ. 1 ವರ್ಷದಲ್ಲಿ ಈ ಕಡೆ ಸಂಪರ್ಕ ರಸ್ತೆ ಅದು ಕಡಿದು ಹೋಗ್ತದೆ. ಆದ್ದರಿಂದ ಇದು ಜನಪ್ರತಿನಿಧಿಗಳಿಗೆ ನಾವು ತುಂಬ ಸಲ ಮನವಿ ಕೊಟ್ಟಿದ್ದೇವೆ, ಯಾರು ಸಹ ಸ್ಪಂದನೆ ಮಾಡಲಿಲ್ಲ. ಆದಷ್ಟು ಬೇಗ ಸ್ಪಂದನೆ ಮಾಡಿ ಈ ಕಡೆ ಹೋಗುವವರಿಗೆ ಒಂದು ಸಂಪರ್ಕ ರಸ್ತೆಯನ್ನು ಕರೆಕ್ಟ್ ಪುಂಜಲಕಟ್ಟೆಯಿಂದ ವೇಣೂರು ತನಕ, ಕುಕ್ಕೇಡಿ ವೇಣೂರು ತನಕ ಸಂಪರ್ಕ ರಸ್ತೆ ಉಂಟು, ಅದನ್ನು ಸರಿಯಾಗಿ ಮಾಡಿ ಜನರಿಗೆ ಹೋಗ್ಲಿಕ್ಕೆ ಒಂದು ಸಂಪರ್ಕ ಒಂದು ರಸ್ತೆಯನ್ನು ನಿರ್ಮಿಸಬೇಕಾಗಿ ನಾನು ಜನಪ್ರತಿನಿಧಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಇದೀಗ ನಾವು ಪುರಿಯ ಕಾಲೋನಿಯಲ್ಲಿ ಇದೀವಿ. ನಾವು ಸುದ್ದಿ ಮಾಧ್ಯಮ ಯಾವಾಗ ಈ ರಸ್ತೆ ಬಗ್ಗೆ ನಾವು ವರದಿ ಮಾಡೋಕೆ ಬಂದಿವೋ, ಇಲ್ಲಿರುವ ಸ್ಥಳೀಯರು ಎಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ಜೊತೆ ಮಾತಾಡೋಣ. ಈ ರೋಡ್ ಹಿಡಿದು ದಾದಾಪುರ ಸಮಸ್ಯೆ ಒಂದು ಮುಲ್ಪ ತಿರ್ತಿಗೆ ಇಲ್ಲಿ ಬಂತು ಒಂದುಂಟು ಮುಲ್ಪ ದಾದಾಪುರ ಸಮಸ್ಯೆ ಒಂದು ಚರಂಡಿದ ಪರ ಒಂದು ಆಗತ್ತೆ ಸಮಸ್ಯೆದಾಯ್ತ ನೀರು ಒಂದು ಹನಿ ಮುಚ್ಚಿದು ನೀರು ಪರ್ಪುನ ನೀರು ಪೈಪ್ ಮಾಡ್ದೇರು ನೀರು ಹೊರ ಜಾಗಿಜ್ಜಿ ಪೋಪುನ ಬಾಕಿಲ್ಗಿಲ್ಲ ಬಾಕಿಲ್ಗ ಅಂಚ ಮಗರ್ನಲ್ಲ ಸೈತನಲ್ಲ ಗೊತ್ತಿಜ್ಜಿ ಅಂಚಿನಲ್ಲ ಒಂಜಿ ಗೌರ್ಮೆಂಟ್ ಓಟು ಕಂಡು ಊರೂರು ತುಂಬ ಪಾರು ಬತ್ತೆ ಅಮ್ಮ ಕೈ ಮುಗ್ಗಿಲ್ಲ ಅರ್ಪೇರು ಸೈತನ ಮೂಸುನ ಇಜ್ಜಿ ಅವು ಎಂಕ್ಲಿಗೆ ಸಮಸ್ಯೆ ಬೇಸದ ಆಲೈತಿ ಆಗ್ಲಿ ಕೆರನ ಬರ್ಪುನ ಎಂಕ್ಲಿನ ಒಲ್ಪರ ಬರ್ಪುನ ಪರಮಾತ್ಮಗೆ ಗೊತ್ತು ರೋಡ್ಲ ಸರಿ
ಇಂದ ರದ್ದು ಜನ ಮೆಗ್ಗಿ ಒಂಜಿಯನ್ನ ಕಂಡಾನಿ ಕಂಡನೆಲ್ಲ ರದ್ದು ಸರ್ತಿ ಕಾರು ಗೊತ್ತುಂಡು ಮಕ್ಳಿಗಲ್ಲ ಗೊತ್ತುಂಡು ರದ್ದು ಸರ್ತಿ ಕಾರು ಪೊಡಿ ಹತ್ತು ನಿತ್ತಲು ಉಳ್ಳೇರೆ ಮೆಗ್ಗಿ ಕಣ್ಣು ತೋಜಿ ಐಕ್ಲಿ ನೆನ್ನೆಟ್ಟು ಕೊನೋಡ್ಸ ವಾವ ಬಂಗೋಡು ಬೆಂದು ಬತ್ತು ಕೊನತ್ತದು ಆಸ್ಪತ್ರೆ ಕೊನೋಸೇನು ಬಂಗ ಇಜ್ಜಿ ಸುಲಾಬೋಡು ಇಂಗ್ಲಿ ಕೊನಪ್ಪೇರು ರಿಕ್ಷಾಂಚಿ ಪಲ್ಟೆ ಅನ್ನಲ್ಲ ಮಲ್ಲೆ ಜೈನ್ಲ ತೂವನೋಡು ಒಕ್ಕಲಲ್ಲಿ ಸೀಕ್ದಾಕ್ಲೆಲ್ಲ ತೂವನೋಡು ಆ ಆಕಲು ಪಾಪ ಪುಣ್ಯದು ಬರ್ಪೇರತ ಅಗಲಿಗೆ ಇಂಚಿನ ಸಮಸ್ಯೆ ಅಂದ್ರೆ ಹೇಳ್ತು ಉಪ್ಪನ ನಿಂಕದು ಇಂಚ ತೂವೋಡು ಇಂಚಿನಲ್ಲಿ ಒಂಜಿ ಗೌರ್ಮೆಂಟ್ ವರ್ಷ ಸಮಸ್ಯೆ ವರ್ಷ 10 ವರ್ಷ ಆತನೆಲ್ಲ ಉಂದೇ ಜಾಲ್ದೇನೆ ತಮೇಲೆ ನಮ್ಮ ಒಂಚಲ ಬುಟ್ಲ ಗೊತ್ತಿದ್ದೆ ಮುಳ್ಳಿ ಆನೆ ಕನಿ ಕೊಲ್ಲಿಯ ನೆಟೇನೆ ಹೋಪುನ ಏಸು ಸರ್ತಿ ಕೆಲ್ತ ಮಾಡಲ್ಲ ಮುಂಚೆ ಏನ್ ಪಾಡ್ದು ಪೀರ ಒನ್ನಗೆ ಎನ್ನ ಪಿರಿಯೇನೆ ಬರ್ಪುಂಡು ಎಂದಾಯ್ತು ಅಲ್ಪೋಡು ಅಲ್ಲ ಉಂದೆ ಕರಿ ವರ್ಷ ವರ್ಷ ಒಂದು ಆದು ಎಂಚ ಮಗಲ್ ಎಂಕ್ಲೆ ಸಮಸ್ಯೆ ಎಂಕ್ಲೆ ರಿಕ್ಷೆ ಕೊರಲ್ಲ ಎಂಕ್ಲೆ ಜಾಲ ತೊಂದರೆ ಬಂಗ ತೊಂದರೆ ಕೈ ಕಾರ ಸರಿ ಇಜ್ಜಿ ಅಂಚದ ಪಿಣಕ ಅಂಕ್ಲೆ ಮಾತ ಸಮಸ್ಯೆ ಅಂಕ್ಲೆ ಪಕ್ಕ ರೋಡ್ ಮರ್ದು ಬೋಡು ಬೆಳ್ತಂಗಡಿಗೆ ಅಂದತ್ತೆ ಅಂದ್ 2-3 ಸರಿ ವಾರಗೆ ಬೆಳ್ತಂಗಡಿ ಮರ್ದು ಬೋಡು ಅವರಿಗೆ ಮೂಲ ರೋಡ್ ಸರಿ ಇಜ್ಜಿ ರಿಕ್ಷಾದಾಕ್ಲೆ ಬರ್ರಗೆ ಎಂಜೇರಿ ಅಂಚೆ ಬರೋ ಸಮಸ್ಯೆ ಉಂಟು ಮನವಿ ಕೊರ್ನಾಗ ಆಪುಂಡು MLA 4 ಕೋಟಿ ಸ್ಯಾಂಕ್ಷನ್ ಮಲ್ದಿರ ಬಂದ್ಪೇರು 4 ಕೋಟಿ ಇತ್ನೆಟ ಆತುಜಿ ಓಟುಡು ತುಂಬಾತದು ತಾರ ಹಾಕದು ಓತೇರು MLA ಬೊಕ್ಕದಾಲ ಸುದ್ದಿಜಿ ಇತ್ನೆಟ ಅಂಚ ಐಡ್ದೊಕ್ಕ ಅನ್ಪೇರು ಎಂಕ್ಲೆಗ್ ಮೂಲ ಓಟ್ ಕಮ್ಮಿ ಉಂಡು ಅಂಚ ಪಾಟ್ರೆ ಆಪುಜಿ ಅಂಚ ಒಂದು ಅವಲ ಓಟದ ಮೇಲೆ ಡಿಪೆಂಡ್ ಉಂಡು ಅಂಚ ಬೊಕ್ಕ ಒಂದು ಪೂರ ST ಕಾಲನಿ ನಿಜವಾದ ನೆಟ್ ನಿಜ SC/ST ಕಾಲನಿ ಅಂಡ ನಿಜವಾದ ಮುಲ್ಪ ಬೇಗ ಸ್ಯಾಂಕ್ಷನ್ ಮಾಡಿತ್ತು ಓಲ ಇಜ್ಜಿ ಆಕ್ಲೆ ಓಲ ಮಲ್ಪಿಜೇರಿ ಒಂಜಿ ಸ್ಟ್ರೀಟ್ ಲೈಟ್ ಸಮೇತ ಇಜ್ಜಿ ಒಂಜಿ ಸೋಲಾರ್ ಲೈಟ್ ಅವಲ್ ಬಾಡ್ದೇರಿ ಒಂಜಿ ಅವಲ್ ಉಂಡು ರಡ್ ಪೊತ್ತುಂಡು ಬಾರಿ ಬಂಗಾಡು ಆತೆ ಬೊಕ್ಕದಾಲ ವ್ಯವಸ್ಥೆ ಇಜ್ಜಿ ಅಂಚ ಕಲವೆರ್ನ ಇಜ್ಜಿ ಕಲವೆರ್ನ ಸಮಸ್ಯೆ ದಾಲ ಇಜ್ಜಿ ಅಂಡ ಇಂಗ್ಲೆ ರೋಡ್ ಒಂಜಿ ಸರಿ ಆವಡ್ದು ಆತೆ ಪಂಡ ರಿಕ್ಷಾಗ್ಲು ಬರ್ರಗೆ ಎಂಜೇರಿ ಮೂಲು ಅವೇ 100 ರೂಪಾಯಿ ತೆಪ್ಪಂದೆ ಉಪಾಯ ಇಜ್ಜಿ ಪಂಡ ವಾರಗೆ 2-3 ಗ್ಯಾರೇಜ್ ಗಾತೆ ಬೋಡು ಅಂಚ ಶಾಲೆದ ಬಸ್ ಉಂಡು ದಿನಕ್ಕೆ 400-500 ಜೋಕುಲು ಪೋಪನೆಟೆ ಶಾಲೆಗೆ ಕಮ್ಮಿ ಹಿಡಿದು ಕಮ್ಮಿ 15 ರಿಕ್ಷಾ ಉಂಡು ಶಾಲೆ ಟ್ರಿಪ್ ಹಾಕುನ ಒಂಜಿ ಬಸ್ ಉಂಡು ಪೂರ ಪೋಪುಂಡು ಆಂಡ ಒಂಜಿಲ ವ್ಯವಸ್ಥೆ ಮೂಲ ಕರೆಕ್ಟ್ ಇಜ್ಜಿ ಒಂದು ವೇಣೂರು ಆಪುಂಡು ನೈನಾಡ್ ಆಪುಂಡು ನೈನಾಡ್ ಅಂಚಲ ಆಪುಂಡು ಓಲ ಪೂರಕ್ಲ ಕನೆಕ್ಟ್ ಆಪುಂಡು ರೋಡ್ ಅಂತಂದು ಇತ್ತು ವರ್ಷದ ಸಮಸ್ಯೆ ಬಗೆಹರಿದ ಸಮಸ್ಯೆ ತಕೊಂಡ ಅವೇ ಆತೆ ಇತ್ತೆ ಕೆಲವನ್ ಪೇರ ಅವ್ಲು ರೋಡ್ ಒಂದು ಆಕ್ಲ ಜಾಗ ಬಿಡುಪುಜೇರಿ ಮೆಗಿಲ್ ಜಾಗ ಬಿಡುಪುಜೇರಿ ನಾಡ ಎಂಗ್ಲೆ ಇತ್ತನ ರೋಡ್ ನ ಮಲ್ತ್ ಕೊರ್ನ ಯಾವ ಎಂಗ್ಲೆ ಜಾಸ್ತಿ ಬಿಡ್ತಿದಲ್ಲ ಕಾಂಕ್ರೀಟ್ ರೋಡ್ ಬೋರ್ಡ್ ಇಜ್ಜಿ ಎಂಗ್ಲೆ ಡಾಮರ ಯಾವ ಅಂಡ್ ಇತ್ತನ ರೋಡ್ ನೇ ಸರಿ ಮಲ್ತ್ ಕೊರಡಿ ಯಾವ ಎಂಗ್ಲೆ ಜಾಸ್ತಿ ಬಿಡ್ಚಿ ಎಂಗ್ಲೆ ಓಕೆ ಇಲ್ಲಿರುವಂತ ಪ್ರತಿಯೊಬ್ಬರು ಹೇಳುವಂತ ಮಾತು ಒಂದೇ ನಮ್ಗೆ ಆದಷ್ಟು ಬೇಗ ಇಲ್ಲಿ ರಸ್ತೆ ಆಗ್ಬೇಕು ಯಾಕಂತ ಹೇಳಿದ್ರೆ ಇಲ್ಲಿ ಯಾವುದೇ ಆಟೋ ಡ್ರೈವರ್ಸ್ ಬರೋದಿಲ್ಲ ಆಂಬ್ಯುಲೆನ್ಸ್ ಬರೋದಿಲ್ಲ ಏನಾದ್ರು ಎಮರ್ಜೆನ್ಸಿ ಆಗೋ ಟೈಮಲ್ಲಿ ನಮ್ಗೆ ಯಾರು ಕೂಡ ಇಲ್ಲಿ ಇರೋದಿಲ್ಲ ಅನೇಕ ವೃದ್ಧರು ಇದ್ದಾರೆ ಇಲ್ಲಿ ಅದೆಷ್ಟು ಮಂದಿ ರೋಗ ರುಜಿನ ಇರುವಂತಹವ್ರು ಇದ್ದಾರೆ ಎಲ್ಲರೂ ಕೂಡ ಅನಾರೋಗ್ಯ ಸಮಸ್ಯೆಯವರು ಇದ್ದಾರೆ ಆದ್ರೆ ನಮ್ಗೆ ಬೇಕಾಗುವ ಸಮಯದಲ್ಲಿ ಯಾರು ಕೂಡ ಇಲ್ಲಿ ಬರೋದಿಲ್ಲ ಹಾಗಾಗಿ ಆದಷ್ಟು ಬೇಗ ಇಲ್ಲಿ ರಸ್ತೆ ಆಗ್ಬೇಕು ಅನ್ನೋ ಆಗ್ರಹವನ್ನ ಇಲ್ಲಿರುವಂತಹ ಸ್ಥಳೀಯರು ಹೇಳ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಆದಿತ್ಯ ಶೆಟ್ಟಿ ಬಣಜಿ ಜೊತೆ ಶ್ರೇಯಸ್ ಶೆಟ್ಟಿ ಸುದ್ದಿ ನ್ಯೂಸ್ ಪುಂಜಲ್ಕಟ್ಟೆ.